ಅಭಿಮಾನಿಗಳಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ಕೋತೀನಿ. ದಯಮಾಡಿ ಈ ಸರ್ತಿ ಮನೆ ಹತ್ರ ಯಾರು ಬರಬೇಡಿ. ಕಾರಣ ಏನು ಅಂದರೆ ಕರೋನಾ ಪ್ರಾಬ್ಲಮ್, ಎಲ್ರಿಗೂ ಕರೋನಾ ಪ್ರಾಬ್ಲಮ್ ಇರೋದ್ರಿಂದ, ಮತ್ತೆ ಇನ್ನೂ ವ್ಯಾಕ್ಸಿನೇಷನ್ ಬಂದಿಲ್ಲ. ಸೊ ಹಂಗಾಗಿ ಅದು ಕೂಡ ಸಮಸ್ಯೆ ಆಗುತ್ತೆ. ಸೊ ತುಂಬ ಬೇರೆ ಬೇರೆ ಊರುಗಳಿಂದ ಎಲ್ಲ ಕರ್ನಾಟಕದ ಎಲ್ಲ ಮೂಲೆಗಳಿಂದ ಬರ್ತಿದ್ರಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಪ್ರತಿ ವರ್ಷ 20ನೇ ತಾರೀಕು ನಮ್ಮ ಮನೆ ಮುಂದೆ ಬಂದು ನೀವು ಹರಿಸಿ ಆರೈಸಿದ್ದಕ್ಕೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಮತ್ತು ನಿಂತಿದ್ದೀನಿ ಸಹ. ಈ ವರ್ಷ ಏನು ಈ ಕರೋನಾ ಸಮಸ್ಯೆ ಏನಿದೆ ಎಲ್ಲವೂ ಸರಿ ಹೋಗ್ಲಿ, ಯಾಕಂದರೆ ಎಲ್ರಿಗೂ ಪ್ರಾಬ್ಲಮಲ್ಲಿದ್ದೀವಿ ಈಗ. ಸೊ ಹಂಗಾಗಿ ನಾನು ಎಲ್ಲ ಅಭಿಮಾನಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೋತೀನಿ. ನಾನು ಆಲ್ರೆಡಿ ಊರಲ್ಲಿಲ್ಲ, ಬೇರೆ ಊರಲ್ಲಿದ್ದೀನಿ. ನಾನಿನ್ನ ಬರೋದಕ್ಕೆ ಇನ್ನೂ ಒಂದು 20 ದಿವಸ ಆಗುತ್ತೆ. ಸೊ ಹಂಗಾಗಿ ಈ ಸರ್ತಿ ಹುಟ್ಟಿದಬ್ಬನ ನಾನು ನನ್ನ ಮನೆ ಮುಂದೆ ಆಚರಿಸ್ಕೊಳ್ಳಲ್ಲ. ನಾನು ಒಂದೇ ತಮ್ಮಲ್ಲಿ ಕೇಳ್ಕೊತೀನಿ, ತಮ್ಮ ಮನೆಯಿಂದನೇ ನನ್ನ ಆಶೀರ್ವಾದ ಮಾಡಿ. ದಯಮಾಡಿ ಯಾರೂ ಮನೆ ಹತ್ರ ಬರಬೇಡಿ, ಅದನ್ನು ಮಾತ್ರ ಮಾಡಬೇಡಿ. ಈ ವರ್ಷ ಎಲ್ಲವೂ ಸರಿ ಹೋಗ್ಲಿ, ಮುಂದಿನ ವರ್ಷ ಖಂಡಿತವಾಗ್ಲೂ ಎಲ್ಲರೂ ಭೇಟಿ ಆಗೋಣ. ನನ್ನ ಇನ್ನೊಂದು ಮನವಿ ಎಲ್ಲ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ನನ್ನನ್ನು ಪ್ರೀತಿ ಮಾಡೋರಿಗೆ, ನನ್ನನ್ನು ಆಶೀರ್ವಾದ ಮಾಡೋರಿಗೆ ಒಂದು ರಿಕ್ವೆಸ್ಟ್ ಇದೆ. ಈ ಸರ್ತಿ ನನ್ನ ಮೇಲೆ ನೀವೇನು ಊರಲ್ಲಿ ಈ ಹಬ್ಬದ ಥರ ಮಾಡೋದು, ಕಟೌಟ್ ನಿಲ್ಲಿಸೋದು ಅಥವಾ ಫೋಟೋ ಇಡೋದು, ದೊಡ್ಡ ಕೇಕ್ ಕಟ್ ಮಾಡೋದು, ಅದಕ್ಕೆಲ್ಲ ದಯಮಾಡಿ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ನಾವು ಕೇಕ್ ಕಟ್ ಮಾಡ್ತೀವಿ ಅಥವಾ ಈ ಫಂಕ್ಷನ್ ಮಾಡ್ತೀವಿ, ದಯಮಾಡಿ ಈ ವರ್ಷ ಏನೂ ಮಾಡಬೇಡಿ. ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ದರೆ, ಯಾರೋ ನಿಮ್ಮ ಮನೆ ಅಕ್ಕಪಕ್ಕ ಇರೋರು ಅಥವಾ ಮನೆ ಎದುರುಗಡೆ ಇರೋರು, ವಯಸ್ಸಾಗಿರೋರು ಇದ್ದರೆ, ಬೇಕಾದ್ರೆ ಈ ತುಂಬ ಚಳಿಗಾಲ, ಈಗ ಒಂದು ಬೆಡ್ಶೀಟ್ ಕೊಡಿಸ್ಬಿಡಿ ಅವ್ರಿಗೆ ಅದೇ ದುಡ್ಡಲ್ಲಿ. ಅದು ಕೂಡ ತುಂಬ ಸಂತೋಷ ಅನಿಸುತ್ತೆ. ಹುಟ್ಟು ಹಬ್ಬದ ದಿನ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಾನು ಊರಲ್ಲಿಲ್ಲ, ತುಂಬ ದೂರದಲ್ಲಿದ್ದೀನಿ. ಸೊ ಹಂಗಾಗಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಬರದೇ ಇದ್ರೆ ಕ್ಷಮೆ ಇರಲಿ. ಅವತ್ತು ನಾನು ನನ್ನ ಇಡೀ ಫ್ಯಾಮಿಲಿ ಜೊತೆ, ತಾಯಿ ತಂದೆ ಎಲ್ಲರ ಜೊತೆ ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನಾನು ಅವತ್ತು ಬರದೇ ಇದ್ರೆ ದಯಮಾಡಿ ಕ್ಷಮಿಸಿ. ಅವತ್ತು ನಿಮ್ಗೆ ಸ್ಪೆಷಲ್ ಆಗಿ ನನ್ನನ್ನು ನೀವು ಟೈಟಲ್ ಟ್ರ್ಯಾಕಲ್ಲಿ ಈ ಸಾಂಗ್ನ ನೋಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.